ಪೊಲೀಸರು ಮನುಷ್ಯತ್ವವನ್ನ ಕಳೆದುಕೊಂಡು ಹಲ್ಲೆ ಮಾಡಿದ್ದಾರೆ. ರೌಡಿಗಳನ್ನ ನಿಯಂತ್ರಿಸಲು ಪೊಲೀಸರನ್ನ ನೇಮಕ ಮಾಡ್ತೇವೆ. ಪೊಲೀಸರೇ ರೌಡಿ ಕೆಲಸ ಮಾಡಿದ್ರೆ ತಡೆಯೋರು ಯಾರು? ಕೋಟಾ ಎಸ್ಐ ಇಲಾಖೆಗೆ ಕೆಟ್ಟ ಹೆಸರು ತರುವ ಕೆಲಸ ಮಾಡಿದ್ದಾನೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಗುಡುಗಿದ್ದಾರೆ. ಪೊಲೀಸರಿಂದ ದೌರ್ಜನ್ಯಕ್ಕೊಳಗಾದ ಉಡುಪಿ ಕೋಟದ ಕೊರಗ ಸಮುದಾಯದ ಮನೆಗೆ ಭೇಟಿ ನೀಡಿದ ಅವರು ಪ್ರತಿಕ್ರಿಯಿಸಿದ್ದಾರೆ. 2 ದಿನ ಸುಮ್ಮನಿದ್ದ ಪೊಲೀಸ್ ಕಾನ್ಸ್ಟೇಬಲ್ 3ನೇ ದಿನ ಕೇಸು ಮಾಡಿದ್ದಾನೆ. ಸರ್ಕಾರಿ ನೌಕರಿಗೆ ಅಡ್ಡಿ ಎಂದು ಪ್ರತಿ ದೂರು ನೀಡಿದ್ದಾನೆ. ಎಲ್ಲರಿಗೂ ಗೊತ್ತಾಗುತ್ತೆ ಇದೊಂದು ಸುಳ್ಳು ಕೇಸ್ ಅಂತ. ಈ ರೀತಿ ಒಬ್ಬ ಪೊಲೀಸ್ ಸುಳ್ಳು ಕೇಸ್ ಕೊಡಬಾರ್ದು, ಇದು ಬಹಳ ದೊಡ್ಡ ಅಪರಾಧ. ಸಾಮಾನ್ಯ ಜನ ಇದನ್ನೆಲ್ಲ ಮಾಡ್ತಾರೆ ನಿಜ, ಆದ್ರೆ ನಮ್ಮ ಒಬ್ಬ ಪೊಲೀಸ್ ಈ ಕೆಲಸ ಮಾಡಬಾರ್ದಿತ್ತು ಎಂದು ಗೃಹ ಸಚಿವರು ಗುಡುಗಿದ್ದಾರೆ. ಕೋಟಾ ಎಸ್ಐ ಮೇಲಾಧಿಕಾರಿಗಳಿಗೆ ಮಾಹಿತಿ ಇಲ್ಲ, ಆತ ಒಬ್ಬ ದಾಷ್ಟ್ರ್ಯದ ಮನುಷ್ಯ ಅನಿಸುತ್ತೆ, ನಾನೇ ಸುಪ್ರೀಂ ಅನ್ನುವಂತೆ ವರ್ತಿಸಿದ್ದಾನೆ. ಮನುಷ್ಯತ್ವವನ್ನೇ ಕಳೆದುಕೊಂಡು ಹಲ್ಲೆ ಮಾಡಿದ್ದಾರೆ. ರೌಡಿಗಳನ್ನ ಕಂಟ್ರೋಲ್ ಮಾಡಲು ಪೊಲೀಸ್ ನೇಮಕ ಮಾಡುತ್ತೇವೆ. ಪೊಲೀಸರೇ ರೌಡಿ ಕೆಲಸ ಮಾಡಿದ್ರೆ ತಡೆಯೋರು ಯಾರು? ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ತರುವ ಕೆಲಸ ಮಾಡಿದ್ದಾನೆ. 10 ಲಕ್ಷ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಇಂಥ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಅವಮಾನ ಮಾಡುತ್ತಾರೆ. ನಮ್ಮಲ್ಲಿ ಒಳ್ಳೊಳ್ಳೆ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ, ಆದರೆ ಇಂತಹ ಮಹಾನ್ ತಪ್ಪು ಮಾಡಿದವರಿಗೆ ಏನು ಶಿಕ್ಷೆ ಕೊಡಬೇಕು ಕೊಡ್ತೇವೆ. ಆತ ಇಲಾಖೆಗೆ ಸಮರ್ಥನೋ ಅಸಮರ್ಥನೋ ನಿರ್ಧರಿಸ್ತೇವೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನನಗೆ ಅನಿಸಿದೆ, 2ನೇ ದಿನ 3ನೇ ದಿನ ಇಲ್ಲದೆ ಇರುವಂಥದ್ದು. ಆಮೇಲೆ ಹೋಗಿ ಒಬ್ಬ ಕಾನ್ಸ್ಟೇಬಲು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ, ಕೌಂಟ್ರ್ ಕೇಸ್ ಮಾಡ್ತಾನೆ, ಸರ್ಕಾರಿ ನೌಕರಿ ಮಾಡಲಿಕ್ಕೆ ಅಡಚಣೆ ಮತ್ತು ಅವನು ನನಗೆ ಹೊಡೆದಿದ್ದಾನೆ ಅಂತ ಹೇಳಿ ಆಗ್ತಾನೆ. ಎಲ್ರಿಗೂ ಕೂಡ ಗೊತ್ತಾಗ್ತದೆ ಅದು ಸುಳ್ಳು ಕೇಸು ಅಂತ. ಈ ರೀತಿ ಒಬ್ಬ ಪೊಲೀಸು ಸುಳ್ಳು ಕೇಸ್ ಕೊಡಬಾರ್ದು, ಭಾಳ ದೊಡ್ಡ ಅಪರಾಧ. ಸಾಮಾನ್ಯ ಜನ ಇದನ್ನೆಲ್ಲ ಮಾಡ್ತಾರೆ ಕಾನೂನನ್ನ ಏನೋ ತಪ್ಪಿಸಿರ್ಲಿಕ್ಕಾಗಿ, ಆದರೆ ನಮ್ಮೊಬ್ಬ ಪೊಲೀಸ್ ಅದನ್ನ ಈ ಕೆಲಸ ಮಾಡಬಾರ್ದು. ಆದರೆ ಪೊಲೀಸರ ಜೊತೆ ಅಧಿಕಾರಿಗಳು ಕೂಡ ಹೇಳ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗಿದ್ದಾಗಲಿ ಆ ಘಟನೆ ನಡೆದ ದಿವಸ ಸಬ್ ಇನ್ಸ್ಪೆಕ್ಟ್ರು ಅವ್ರ ಮೇಲಧಿಕಾರಿಗಳಿಗೆ ತಿಳಿಸ್ಲಿಲ್ಲ. ನಾನು ಇದನ್ನೆಲ್ಲ ಎನ್ಕ್ವೈರಿ ಮಾಡಿದ್ದೆ. SP ಗೊತ್ತಿಲ್ಲ, ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಗೊತ್ತಿಲ್ಲ, DYSP ಗೊತ್ತಿಲ್ಲ. ಕೂಡಲೇ ಹೀಗೆ ಮಾಡಿದ್ದೀನಿ, ಹೀಗಾಗಿದೆ ಅಂತ ಹೇಳಲಿಲ್ಲ. ಹೇಳಬೇಕು ಅವರು ಅಲ್ವಾ, ರಿಪೋರ್ಟ್ ಮಾಡಬೇಕು. ಮಾಡಿಲ್ಲ ಸರ್, ಇಮಿಡಿಯೇಟ್ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಲಿಲ್ಲ ಆತ. ಅಂದರೆ ಸ್ವಲ್ಪ ಧಾರ್ಷ್ಟ್ಯದ ಮನುಷ್ಯ ಅಂತ ಕಾಣಿಸ್ತದೆ. ನನಗೇನು ನಾನೇ ಸುಪ್ರೀಂ ಅಂತ ಹೇಳುವಂಥದ್ದು. ಪೊಲೀಸ್ನಲ್ಲಿ ಹೈರಾರ್ಕಿಗಳಿದ್ದಾವೆ. ಇಮಿಡಿಯೇಟ್ ಅವರು ಸುಪೀರಿಯರ್ಸಿಗೆ ಹೇಳಬೇಕು, ಏನೇ ಘಟನೆ ನಡೆದರೂ ಕೂಡ. ಈ ರೀತಿ ಮಾಡಿದ್ದಾರೆ. ಮತ್ತು ಒಂಥರ ಮನುಷ್ಯತ್ವ ಕಳ್ಕೊಂಡು ಹಲ್ಲೆ ಮಾಡಿದ್ದಾರೆ. ಮನುಷ್ಯತ್ವನೇ ಕಳ್ಕೊಂಡು ನಾವೀಗ ರೌಡಿಗಳನ್ನ ಕಂಟ್ರೋಲ್ ಮಾಡಲಿಕ್ಕಾಗಿ ಪೊಲೀಸನ್ನು ನೇಮಕ ಮಾಡೋದು. ಪೊಲೀಸರ ರೌಡಿ ಕೆಲಸ ಮಾಡಿದ್ರೆ ಯಾರು ಏನು ಮಾಡಿದ್ರು ಹೇಳಿ. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಗೆ ಒಂದು ಕೆಟ್ಟ ಮಾತನ್ನು ತರುವಂಥ ಒಂದು ಸಂದರ್ಭ ಇದಾಗಿದೆ ಅಂತ ನನಗೆ ಅನಿಸುತ್ತೆ. ನಿಮ್ಗೆ ಆಗಿದ್ದ ನೋವು ಹೊಡ್ತಾ ಇದೆಲ್ಲದಕ್ಕಿಂತ ನನಗಾಗಿರ್ತಕ್ಕಂಥ ನೋವು. 1 ಲಕ್ಷ ಸಿಬ್ಬಂದಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಪೊಲೀಸರು. ನಮ್ಮ ಮಾನ ಪ್ರಾಣ ಆಸ್ತಿ ರಕ್ಷಣೆ ಮಾಡಲಿಕ್ಕೋಸ್ಕರ ಇರುವಂಥ ಅಧಿಕಾರಿ ಮತ್ತು ಸಿಬ್ಬಂದಿ. ಅಂಥವರಿಗೆ ಅವಮಾನ ಮಾಡ್ತಾರೆ. ತುಂಬ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೊಳ್ಳೆ ಪೊಲೀಸ್ ಇದ್ದಾರೆ. ಹಾಗಾಗಿ ನಾವೆಲ್ಲ ನೆಮ್ಮದಿಯಿಂದ ನಿದ್ರೆ ಮಾಡೋದು ಆ ಪೊಲೀಸ್ ಇದ್ದಾರೆ ಅನ್ನೋ ಕಾರಣಕ್ಕಾಗಿ. ಆದರೆ ಎಲ್ಲದಕ್ಕಿಂತ ನನಗಾಗಿರ್ತಕ್ಕಂಥ ನೋವು, 1 ಲಕ್ಷ ಸಿಬ್ಬಂದಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಪೊಲೀಸರು. ನಮ್ಮ ಮಾನ ಪ್ರಾಣ ಆಸ್ತಿ ರಕ್ಷಣೆ ಮಾಡಲಿಕ್ಕೋಸ್ಕರ ಇರುವಂಥ ಅಧಿಕಾರಿ ಮತ್ತು ಸಿಬ್ಬಂದಿ. ಅಂಥವರಿಗೆ ಅವಮಾನ ಮಾಡ್ತಾರೆ. ತುಂಬ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೊಳ್ಳೆ ಪೊಲೀಸ್ ಇದ್ದಾರೆ. ಹಾಗಾಗಿ ನಾವೆಲ್ಲ ನೆಮ್ಮದಿಯಿಂದ ನಿದ್ರೆ ಮಾಡೋದು ಆ ಪೊಲೀಸ್ ಇದ್ದಾರೆ ಅನ್ನೋ ಕಾರಣಕ್ಕಾಗಿ. ಆದರೆ ಅಂಥ ಪೊಲೀಸರಲ್ಲಿ ಕೆಲವರು ಅಪರೂಪದಲ್ಲಿ ಇಂಥವ್ರು ಇದ್ದಾರೆ. ನಾನು ಇಲ್ಲವೇ ಇಲ್ಲ, 100% ಇಲ್ಲ ಅಂತ ಹೇಳಿ ನಾನೊಬ್ಬ ಮಂತ್ರಿಯಾಗಿ ನನ್ನ ಪೊಲೀಸ್ ಇಲಾಖೆಯನ್ನು ನಾನು ಸಮರ್ಥನೆ ಮಾಡ್ಕೊಳ್ಳಲಿಕ್ಕೆ ಹೋಗೋದಿಲ್ಲ. ಆದರೆ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು, ಅವ್ರ ಪೊಲೀಸ್ ಇಲಾಖೆಗೆ ಫಿಟ್ಟೋ ಅಂತೇಳಿ ನಿಶ್ಚಯ ಆಗಬೇಕು. ಅದು ಆ ಕೆಲಸವನ್ನು ನಮ್ಮ ಸರ್ಕಾರ ಖಂಡಿತವಾಗೂ ಮಾಡ್ತದೆ, ನಮ್ಮ ಇಲಾಖೆ ಮಾಡ್ತದೆ. ನಿಮ್ಗೆ ಯಾರಿಗೂ ಭಯಭೀತಿ ಬೇಡ. ನಿಮ್ಮ ಪಕ್ಕದಲ್ಲೇ ಮಂತ್ರಿಗಳಿದ್ದಾರೆ, ಇಷ್ಟು ಕಾಳಜಿ ಇರುವಂಥ ಒಬ್ಬ ಮಂತ್ರಿ.